ಪರಂಗಿಪೇಟೆಯಲ್ಲಿನ ರೈಲ್ವೆ ಲೆವೆಲ್ ಕ್ರಾಸಿಂಗ್ ರಸ್ತೆಯನ್ನು ಶಾಶ್ವತವಾಗಿ ಮುಚ್ಚಲು ಪ್ರಯತ್ನಿಸಿದ ರೈಲ್ವೆ ಇಲಾಖೆಯ ಕ್ರಮವನ್ನು ಗ್ರಾಮಸ್ಥರು ವಿರೋಧಿಸಿದ ಹಿನ್ನೆಲೆಯಲ್ಲಿ ರೈಲ್ವೆ ಅಧಿಕಾರಿಗಳು ಬರಿಗೈಯಲ್ಲಿ ವಾಪಸ್ಸಾದ ಘಟನೆ ಪರಂಗಿಪೇಟೆಯಲ್ಲಿ ನಡೆದಿದೆ. ಮಹಿಳೆಯರು, ವಿದ್ಯಾರ್ಥಿಗಳು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಲೆವೆಲ್ ಕ್ರಾಸಿಂಗ್ನಲ್ಲಿ ತಕ್ಷಣ ಬಂದ್ ತೆರವುಗೊಳಿಸಿ ಸಾರ್ವಜನಿಕರು ಹಾಗೂ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು, ಇಲ್ಲವಾದಲ್ಲಿ ರೈಲು ಹಳಿಯಲ್ಲಿ ಮಲಗಲು ಸಿದ್ಧ ಎಂದು ಗುಡುಗಿದರು. ಸುಡುವ ಬಿಸಿಲಿದ್ರೂ ಸಮಸ್ಯೆ ಪರಿಹಾರವಾಗದೆ ಸ್ಥಳದಿಂದ ಕದಲುವುದಿಲ್ಲ ಎಂದು ಪಟ್ಟು ಹಿಡಿದ ಪ್ರತಿಭಟನಾಕಾರರು ರಸ್ತೆಗೆ ಅಡ್ಡಲಾಗಿಟ್ಟಿದ್ದ ಸಿಮೆಂಟ್ ತಡೆಗಂಬವನ್ನು ತೆರವುಗೊಳಿಸಿ ಸಂಚಾರಕ್ಕೆ ಮುಕ್ತಗೊಳಿಸುವಂತೆ ಒತ್ತಾಯಿಸಿದ್ರು. ರೈಲ್ವೆ ಅಧಿಕಾರಿಗಳು ರಸ್ತೆ ತಡೆಯನ್ನ ತೆರವುಗೊಳಿಸದೇ ಇದ್ದಾಗ ಪ್ರತಿಭಟನಾಕಾರರೇ ರಸ್ತೆ ತಡೆಯನ್ನ ಪಕ್ಕಕ್ಕೆ ತಳ್ಳಿದರು. ಕಳೆದ ಏಪ್ರಿಲ್ 14ರಿಂದ ಪರಂಗಿಪೇಟೆ ಲೆವೆಲ್ ಕ್ರಾಸಿಂಗ್ ಬಳಿ ಹಳಿ ರಿಪೇರಿ ನಡೆಸಲಿದೆ ಎಂದು ಹೇಳಿ ಸಿಮೆಂಟ್ ಕಂಬಗಳನ್ನು ಅಡ್ಡ ಇಟ್ಟು ತಾತ್ಕಾಲಿಕವಾಗಿ ರಸ್ತೆ ಬಂದ್ಗೊಳಿಸಲಾಗಿದೆ ಎಂದು ಸೂಚಕ ಫಲಕಗಳನ್ನು ಹಾಕಿ ಸಂಪರ್ಕ ರಸ್ತೆಯಲ್ಲಿ ಸಂಚಾರ ಬಂದ್ಗೊಳಿಸಲಾಗಿತ್ತು. ಕೇವಲ 3 ದಿನಗಳ ದುರಸ್ತಿ ಕಾರ್ಯ ಎಂದು ಹೇಳಿ ವಾರ ಕಳೆದರೂ ರಸ್ತೆಯಲ್ಲಿ ಬಂದ್ ತೆರವಾಗದ ಹಿನ್ನೆಲೆಯಲ್ಲಿ ಕಳೆದ ಏಪ್ರಿಲ್ 24ರಂದು ಗ್ರಾಮಸ್ಥರೆಲ್ಲರೂ ಸೇರಿ ಪ್ರತಿಭಟನೆ ನಡೆಸಿದ್ರು. ಈ ಸಂದರ್ಭ ರೈಲ್ವೆ ಇಲಾಖೆಯ ಇಂಜಿನಿಯರ್ ಒಬ್ಬರನ್ನ ದೂರವಾಣಿಯಲ್ಲಿ ಸಂಪರ್ಕಿಸಿದಾಗ 3 ದಿನದಲ್ಲಿ ದುರಸ್ತಿ ಮುಗಿಸಿ ಲೆವೆಲ್ ಕ್ರಾಸಿಂಗ್ ಮೂಲಕ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡುವುದಾಗಿ ತಿಳಿಸಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ವಾಪಸ್ಸು ಪಡೆಯಲಾಗಿತ್ತು. ಆ ಬಳಿಕ 8 ದಿನ ಕಳೆದಿದ್ದು ರಸ್ತೆ ತಡೆಯನ್ನ ತೆರವುಗೊಳಿಸುವ ಬದಲು ರೈಲ್ವೆ ಅಧಿಕಾರಿಗಳು ಲೆವೆಲ್ ಕ್ರಾಸಿಂಗ್ ಅನ್ನ ಶಾಶ್ವತವಾಗಿ ಬಂದ್ಗೊಳಿಸುವ ಹುನ್ನಾರ ನಡೆಸಿ ಅಲ್ಲಿಂದ 100 ಮೀಟರ್ ದೂರದಲ್ಲಿ ಅಮೀಮಾರ್ನಲ್ಲಿರುವ ಅಂಡರ್ ಪಾಸ್ ರಸ್ತೆಯನ್ನ ಬಳಸುವಂತೆ ತಾಕೀತು ಮಾಡಿದ್ದಾರೆ ಎನ್ನಲಾಗಿದೆ. ವಿಷಯ ಪರಿಷ್ಕಾರ ಪಬ್ಲಿಕ್ ಅನ್ಸೇಫ್ ಹೋಗಿದ್ರೆ ಅದು ನಿಮಗೆ ಅನ್ಸೇಫ್. ಟ್ರಾಕ್ ಮ್ಯಾಲಿಂದ ಹೋಗಿದ್ರೆ ಪಬ್ಲಿಕ್ ಅನ್ಸೇಫ್. ಬೇರೆ ವ್ಯವಸ್ಥೆ ಬೇಕಲ್ಲ, ಬೇರೆ ವ್ಯವಸ್ಥೆ ಮಾಡ್ಬೇಕಂದ್ರೆ ಬೇರೆ ವ್ಯವಸ್ಥೆ ಮಾಡ್ಬೇಕಂದ್ರೆ ನೀವು ಟ್ರೈ ಮಾಡಿ. ಯಾರಾದ್ರೂ ಒಬ್ಬರು ಮಾತಾಡ್ಲಿಪ್ಪ, ನಾವು ರೈಲ್ವೆ ಅವರು ನಿಮ್ಗೆ ಬೇರೆ ವ್ಯವಸ್ಥೆ ಮಾಡಿಕೊಡೋದ ಅಂತ ನಾವ್ ಹೇಳಲ್ಲ. ಬಟ್ ಇದ್ರ ಮೇಲೆ ಹೋಗಬಾರ್ದು. ಈಗ ಈ ಅಂಡರ್ ಪಾಸಿಂಗ್ ಅವೈಜ್ಞಾನಿಕ ಹಾಗೂ ಅಸುರಕ್ಷಿತವಾಗಿದೆ. ಈ ಅಂಡರ್ ಪಾಸ್ ಮೂಲಕ ಘನ ವಾಹನಗಳ ಸಂಚಾರ ಸಾಧ್ಯವಿಲ್ಲ. ಮಳೆಗಾಲದಿಂದ 6 ತಿಂಗಳ ಕಾಲ ಇಲ್ಲಿ ನೀರು ತುಂಬಿಕೊಂಡಿರುತ್ತದೆ. ಈ ರಸ್ತೆಯಲ್ಲಿ ವಾಹನ ಸಂಚಾರ ಕಷ್ಟ ಸಾಧ್ಯವಿದ್ದು ಮಹಿಳೆಯರು, ಮಕ್ಕಳ ಸಂಚಾರಕ್ಕೆ ಅಸುರಕ್ಷಿತವಾಗಿದ್ದು ಈಗಿರುವ ಲೆವೆಲ್ ಕ್ರಾಸಿಂಗ್ ಬಳಿಯೇ ಅಂಡರ್ ಪಾಸ್ ನಿರ್ಮಿಸಿ ಸಾರ್ವಜನಿಕರು ಹಾಗೂ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಗ್ರಾಮಸ್ಥರ ಬೇಡಿಕೆಯಾಗಿತ್ತು. ಇದಕ್ಕೆ ರೈಲ್ವೆ ಅಧಿಕಾರಿಗಳು ಒಪ್ಪದ ಕಾರಣ ಮತ್ತೆ ಪ್ರತಿಭಟನೆ ನಡೆಸಲಾಗಿದೆ. ಗ್ರಾಮಸ್ಥರು ಪ್ರತಿಭಟನೆ ನಡೆಸುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈಲ್ವೆ ಪೊಲೀಸರು ಸ್ಥಳದಲ್ಲಿ ಹಾಜರಿದ್ದು ಬಂದೋಬಸ್ತ್ ನಡೆಸಿದ್ರು. ಈ ಸಂದರ್ಭ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಉಮರ್ ಫಾರೂಕ್, ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯ ಆಸಿಫ್ ಇಕ್ಬಾಲ್, ಪುದು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ರಮ್ಲಾನ್ ಮಾರಿಪಳ, ಸುಂದರ್ ಶೆಟ್ಟಿ ಕಲ್ಲತಡಮೆ, ವಿಕ್ರಮ್ ಪರಂಗಿಪೇಟೆ, ರಿಯಾಜ್ ಕುಂಪಣಮಜಲು, ಜಾಹೀರ್ ಅಬ್ಬಾಸ್, ಇಕ್ಬಾಲ್ ಸುಜೀರ್ ಮೊದಲಾದವರು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.